ಈ ಮಣ್ಣಿನ ಕಥೆಗಳೇ ಸರ್ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದ್ರೂ ನೋಡ್ಬೋದು, ಮತ್ತು ಫ್ಯಾಮಿಲಿ ಬಂದು ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಇಷ್ಟ ಆಯಿತು ಮೂವಿ. ಸೂಪರ್ ಮೂವಿ, 100 ಡೇಸ್ ಗ್ಯಾರಂಟಿ. ತುಂಬ ಚೆನ್ನಾಗಿದೆ ಮೂವಿ, ಒಂದು ಡಿಫ್ರೆಂಟ್ ಸ್ಟೋರಿ. ಸೊ ಎಟ್ ದ ಎಂಡ್ ಎಂತ ಇದ್ರು ಸತ್ಯ ಧರ್ಮದಲ್ಲಿದ್ದರೆ ಅದೇ ಎಟ್ ದ ಎಂಡ್ ವಿನ್ ಆಗೋದು ಹೇಳಿ ಈ ಮೂವಿಯಲ್ಲೊಂದು ಮೆಸೇಜ್ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಸೂರಜ್ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ಬೊಂಬಾಟ್ ಸಿನಿಮಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿದ್ದೇನೆ. ವಿಶೇಷವಾಗಿ ಮಂಗಳೂರಿನ ಸುತ್ತಮುತ್ತ ಚಿತ್ರೀಕರಣವಾದಂತಹ ಅಚ್ಯುತ ಅವತಾರಂ ಅನ್ನುವಂಥ ಒಂದು ಮಲಯಾಳಿ ಕನ್ನಡ ಸಿನಿಮಾದ ಪ್ರಪ್ರಥಮ ಪ್ರೀಮಿಯರ್ ಶೋ ಇವತ್ತು ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ನಡೀತು. ಇದೊಂದು ವಿಶೇಷ ಒಂದು ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇತಿಹಾಸದಲ್ಲೇ ಯಾವುದೇ ಮಲಯಾಳಿ ಸಿನಿಮಾದವರು ಮಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದಿಲ್ಲ. ಇದು ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ. ಸೊ ಈ ಸಿನಿಮಾನ ನೋಡಿದಂಥ ಮಂಗಳೂರಿನ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅವರ ಬಾಯಾರ ಕೇಳ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿದೆ ಫಿಲ್ಮ್, ಕಲಾತ್ಮಕವಾಗಿದೆ, ಮತ್ತು ಆ್ಯಕ್ಟಿಂಗ್ ಸಹ ತುಂಬ ಚೆನ್ನಾಗಿದೆ, ಸ್ಟೋರಿ ಇದೆ ಒಂದು. ಚೆನ್ನಾಗಿ ಬಂದಿದೆ, ಮೂಡಿ ಬಂದಿದೆ, ಮತ್ತು ಮ್ಯೂಸಿಕ್ ಎಲ್ಲ ಒಳ್ಳೆ ಆಗಿದೆ, ಮತ್ತು ಅಪ್ಪ ಮಗನ ಬಾಂಧವ್ಯ ಒಂದು ಅವಿನಾಶ್ ಅವರ ಇದು ಭಾರಿ ಒಳ್ಳೆ ಮೂಡಿ ಬಂದಿದೆ. ಫಸ್ಟ್ ಕ್ಲಾಸ್ ಒಳ್ಳೆಯದಾಗಿದೆ, ಒಳ್ಳೆ ಉಂಟು. ಮತ್ತು ಒಳ್ಳೆ ಇದು ಸಹ ಉಂಟು. ಏನಂತ ಹೇಳಿದರೆ ಏನು ಪ್ರಪಂಚ ಏನು ಅಂತೇಳಿ ಯಾವ ದಾರಿ ತಪ್ಪಿದರೆ ಏನೆಲ್ಲ ಆಗ್ತಾರೆ, ಏನೆಲ್ಲ ಹೋಗ್ತದೆ, ಮತ್ತು ಭಗವಂತನ ಆಶೀರ್ವಾದ ಎಷ್ಟಿರ್ತದೆ. ತುಂಬ ಚೆನ್ನಾಗಿದೆ. ಅಂದರೆ ಇದು ಟೆಕ್ನಾಲಜಿ ಹಾಗೂ ಅದರಲ್ಲಿ ಒಂದು ದೈವಗಳ ವಿಶ್ವಾಸ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ಮಾಡಿದ್ದಾರೆ. ಮತ್ತು ಹೀಗೆ ನಡೆಯುವಂಥ ಒಂದು ಸ್ಟೋರಿ ಮತ್ತು ದೈವಗಳ ಒಂದು ಶಕ್ತಿಯನ್ನು ಇದರಲ್ಲಿ ತೋರಿಸಿದ್ದಾರೆ. ಅದರ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಓವರಾಲ್ ಚೆನ್ನಾಗಿದೆ ಫಿಲ್ಮ್. ಇದೊಂದು ಮಲಯಾಳಿ ಟೈಪ್ ಮೂವಿ ಆದರೂ ಕನ್ನಡದಲ್ಲಿ ಒಳ್ಳೆ ಇದಾಗಿದೆ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್. ನಿಮಗೆ ಕಾಂಗ್ರಾಟ್ಸ್. ಅಂದರೆ ಇಂಥ ಒಂದು ಫಿಲ್ಮನ್ನು ನೀವು ಇಲ್ಲಿ ಪ್ರೀಮಿಯರ್ ಮಾಡಿದ್ದು ಅಲ್ಟಿಮೇಟ್. ಅಂದರೆ ಸೆಕೆಂಡ್ ಹಾಫ್ ಅಂತೂ ಕ್ಲೈಮ್ಯಾಕ್ಸ್ ತೆಯ್ಯಮ್ ಅಂತೂ ಸೂಪರ್. ಕಂಗ್ರಾಟ್ಸ್. ಒನ್ ಆಫ್ ದ ಫೈನೆಸ್ಟ್ ಸೈಬರ್ ಕ್ರೈಮ್ ಮೂವಿ, ಲೈಕ್ ಡಿಫ್ರೆಂಟ್ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ಇಸ್ ಲೈಕ್ ಟಾಪ್ ನಾಚ್. ಒಳ್ಳೆದಿತ್ತು. ಅವಿನಾಶ್ ಅವರಿದು ಆ್ಯಕ್ಟಿಂಗು ಮತ್ತು ಚಂದ್ರಕಲಾ ಮೇಡಮ್ ಕಾಂತಾರ, ಮತ್ತು ಮ್ಯೂಸಿಕ್ ಹೋಲ್ ಟೀಮ್ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಟೋಟಲ್ ಪಿಕ್ಚರು ಒಳ್ಳೆ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟ್ ವಾಸ್ ಅ ಸೂಪರ್. ಒಂದು ಫ್ಯಾಮಿಲಿನೇ, ಅದೇ ಈಗ ಹೇಳಿದೆ, ಒಂದು ಹೆಣ್ಣು ಮಗು ಹೇಗೆ ಫ್ಯಾಮಿಲಿಯನ್ನು ನಿಭಾಯಿಸ್ಬೋದು ಅಂತ ಒಂದು, ಮತ್ತು ಪ್ರತಿಯೊಂದು ಪೇರೆಂಟ್ಸ್ ಕೂಡ ಇದು ನೋಡಬೇಕಾಗಿದೆ. ಯಾಕಂದರೆ ಈಗದ್ದು ಜನ್ರೇಷನಲ್ಲಿ ಈ ಮಕ್ಕಳು, ಚಿಕ್ಕ ಮಕ್ಕಳು ಮೊಬೈಲನ್ನು ಇಟ್ಕೊಂಡು ಹೇಗೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ, ಹೇಗೆ ಅದು ಪೇರೆಂಟ್ಸ್ ಆದವರು ಹೇಗೆ ಅದನ್ನು ಸ್ವಲ್ಪ, ಅಂದರೆ ಪೇರೆಂಟ್ಸ್ ಅವ್ರಿಗೆ ಅಷ್ಟು ಎಜುಕೇಟ್ ಇರೋದಿಲ್ಲ. ಬಟ್ ಇದು ನೋಡಿದ ಮೇಲೆ ಅಟ್ಲೀಸ್ಟ್ ಅವರೊಂದು ಸ್ವಲ್ಪ ಅಲರ್ಟ್ ಆಗ್ಬೋದು, ಮಕ್ಕಳೇನು ಮಾಡ್ತಾ ಇದೆ ಅಂತ ಒಳ್ಳೆ ಮೆಸೇಜ್ ಒಂದು ಕೊಟ್ಟಿದೆ. ಸೂಪರ್ ಮೂವಿ. ನಮಸ್ತೆ. ಸೂಪರ್ ವಂಡರ್ಫುಲ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ನನಗೆ ಆಸೆ ತುಳುವಲ್ಲಿ ಸಹ ಮಾಡಬೇಕು ಈ ಮೂವಿನ ಅಂತ. ಮತ್ತು ನೇಚರನ್ನು ಸೂಪರ್ ಚೆನ್ನಾಗಿ ತೋರಿಸ್ತಾರೆ ಈ ಮೂವಿಯಲ್ಲಿ. ತುಂಬ ಚೆನ್ನಾಗಿತ್ತು. ಈಗಿನ ಕಾಲದಲ್ಲಿ ತುಂಬ ಜನ ಮೋಸ ಹೋಗ್ತಾರೆ ದುಡ್ಡಿನ ವಿಷಯದಲ್ಲಿ. ಸೊ ಹಾಗೆ ಮೋಸ ಹೋಗುವಾಗ ದೈವ ರಕ್ಷಣೆ ಮಾಡ್ತದೆ ಅಂತ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಒಂದು ನೋಡುವ ಮೂವಿನೇ. ಸೂಪರ್ ಆಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಅಂತೂ ಕ್ಲಾಸ್ ಆಗಿದೆ. ಅದರ ಮೇಲೆ ಒಂದು ಫ್ಲೋ ಅಲ್ಲಿ ಹೋಗ್ತದೆ ಮೂವಿ. ಎಂಡಿಂಗ್ ಅಂತೂ ಸೂಪರ್ ಆಗಿದೆ. 100 ಡೇಸ್ ಗ್ಯಾರಂಟಿ. ಸೂಪರ್ ಮೂವಿ, 100 ಡೇಸ್ ಗ್ಯಾರಂಟಿ. ನೋಡುವಾಗ ಒಂದು ರೋಮಾಂಚನವಾಗಿತ್ತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಳ್ಳೆ ಮ್ಯೂಸಿಕ್ ಎಫೆಕ್ಟ್ಸ್ ಇತ್ತು, ನೋಡುವ ಖುಷಿ ಆಯಿತು. ಮತ್ತು ತುಳುನಾಡಿನ ದೇವರುಗಳ ಬಗ್ಗೆ ಒಂದು ನಂಬಿಕೆ ಇಡುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಖುಷಿ ಆಯಿತು. ಥೀಮ್ ಅದೇ ದೈವದ ಬಗ್ಗೆ ನಂಬಿಕೆ ಇಟ್ಟವರಿಗೆ ಒಂದು ಒಳ್ಳೆಯ ಗೆಲುವು ಗ್ಯಾರಂಟಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಖಂಡಿತ ಸೂಪರ್. ಸ್ಪೆಷಲ್ ಅದೇ ಎಲ್ಲರೂ ಒಂದು ಫ್ಯಾಮಿಲಿ ನೋಡುವಂಥದ್ದೇ, ಒಂದು ಮಕ್ಕಳೆಲ್ಲ ನೋಡುವಂಥದ್ದೇ. ಮತ್ತು ಓವರಾಲ್ ಎಲ್ಲ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ. ಪಿಕ್ಚರ್ ತೊಂದರೆ ಇಲ್ಲ, ಒಳ್ಳೆ ಉಂಟು. ಈ ಪಿಕ್ಚರ್ ನೋಡಲಿಕ್ಕೆ ಬರುವಾಗ ಯಾವುದೇ ಪಿಕ್ಚರನ್ನು ಕಂಪೇರ್ ಮಾಡಿ ಈ ಪಿಕ್ಚರಿಗೆ ಬರಬೇಕಾಗುತ್ತಿಲ್ಲ. ನೋಡಿ, ಸೆಕೆಂಡ್ ಹಾಫ್ ಸೂಪರ್. ತುಂಬ ಒಳ್ಳೆಯಾಗಿದೆ ಮೂವಿ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಸಹ ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಬರಬೇಕಂತ ನಮ್ಮ ಅನಿಸಿಕೆ. ಒಳ್ಳೆಯದು. ಒಳ್ಳೆದಿತ್ತು. ಸೂಪರ್ ಇತ್ತು, ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಸೂಪರ್ ಇತ್ತು, ಎಲ್ಲನೂ ಇಷ್ಟ ಆಯಿತು. ಪಾತ್ರೆ ತುಂಬ ಇಷ್ಟ ಆಯಿತು. ಸೂಪರ್ ಆ್ಯಕ್ಟಿಂಗ್ ಎಲ್ಲ ಸೂಪರ್, ಸಸ್ಪೆನ್ಸ್ ಎಲ್ಲ ಇತ್ತು. ಮತ್ತು ಅವರದ್ದು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆಂದ ಇತ್ತು. ಯಾರು ಮ್ಯೂಸಿಕ್ಕು ಎಲ್ಲ ಸೂಪರ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಅದೇ ನನ್ನ ಹೆಸರು ಅಚ್ಚುನೇ, ಅದಕ್ಕೆ ಅಚ್ಚು ಅಂತ ಸ್ಟಾರ್ಟ್ ಆಗುವಾಗಲೇ ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಟೈಪ್ ಪ್ರಯತ್ನ ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು. ಗುಡ್, ಐ ಟೋಟಲಿ ಎಂಜಾಯ್ಡ್ ದ ಸಸ್ಪೆನ್ಸ್. ವಂಡರ್ಫುಲ್ ಮೂವಿ, ಅಚ್ಯುತ್ ಅವತಾರಂ. ಸೂಪರ್ ಆಗಿತ್ತು. ಸೂಪರ್. ನೈಸ್.
ತುಂಬ ತುಂಬ ಸೂಪರ್ ಆಗಿದೆ. ಇನ್ನೇನಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಆಗ್ತಿರೋ ಸ್ಕ್ಯಾಮು, ಯಾಕಂದರೆ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಹೇಗೆಲ್ಲ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರಂತ ಅದನ್ನು ಪಿನ್ ಟು ಪಿನ್ ತೋರಿಸಿದ್ದಾರೆ. ಸೂಪರ್ ಆಗಿದೆ, ಮೆಸೇಜ್ ಅಂತೂ ಸೂಪರು. ಇನ್ನೊಂದು ಹೇಳಬೇಕಂದ್ರೆ ಇದು ಫಿಲ್ಮೇ ಚೇಂಜ್ ಇದೆ. ಎಲ್ಲರೂ ಬಂದು ನೋಡುವಂಥದ್ದೇ, ಫ್ಯಾಮಿಲಿ ಬಂದು ನೋಡಬೇಕು. ಯಾಕಂದರೆ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ಬಟ್ ನಾನು ಆ್ಯಕ್ಟಿಂಗ್ ಮಾಡಿದ್ದೀನೋ ಈ ಫಿಲ್ಮಲ್ಲಿ ಅನ್ನೋದು ಆಶ್ಚರ್ಯ ನನಗೆ ಆಯಿತು. ಯಾಕಂದರೆ ಅಷ್ಟು ದಿನ ಚಿಕ್ಕ ರೋಲು ಸಹ ಆ ದಿನ ಅಂದರೆ ಆ ಭಾರ, ಆ್ಯಕ್ಟಿಂಗ್ ತುಂಬ ಇತ್ತು, ಡೈಲಾಗ್ಗಿಂತ ಆ್ಯಕ್ಟಿಂಗೇ ಇತ್ತು. ಸೊ ಸೂಪರ್ ಆಗಿದೆ ಫಿಲ್ಮ್. ಟೆಕ್ನಿಕಲ್ ಆಗಲಿ, ಮ್ಯೂಸಿಕ್ ಆಗಲಿ, ಮತ್ತು ಇನ್ನೊಂದು ರೈಟ್ರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕೆಂದರೆ ಅದೊಂದು ಪಿನ್ ಟು ಪಿನ್ ಮೆಸೇಜ್ ಬರುವಂಥದ್ದು, ಸ್ಕ್ಯಾಮ್ ಆಗುವಂಥದ್ದು ಪ್ರತಿಯೊಂದು ತೋರಿಸಿದ್ದೇನೆ. ಅದು ತಲೆ ಇರಬೇಕು, ಅಷ್ಟೇ ತಲೆ ಇರಬೇಕು. ಸೂಪರಾಗಿದೆ. ಅದು ಏನು ಹೇಳಬೇಕಂತ ಇಲ್ಲ, ಆದರೆ ಒಂದು ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಬನ್ನಿ, ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಫಿಲ್ಮನ್ನು, ಈ ಸಿನಿಮಾವನ್ನು ನೀವು ವೀಕ್ಷಿಸಲೇಬೇಕು. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮಕ್ಕಳಿದ್ದಾರೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೇಗೆ ಸ್ಕ್ಯಾಮ್ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ಪಿನ್ ಟು ಪಿನ್ ತೋರಿಸಿದ್ದಾರೆ, ಕ್ಲಿಯರಾಗಿ ತೋರಿಸಿದ್ದಾರೆ. ಸೂಪರಾಗಿ ನೀಟಾಗಿ ಸಿನಿಮಾ ಮೂಡಿ ಬಂದಿದೆ, ಸೂಪರಾಗಿದೆ. ಇನ್ನೇನು ಹೇಳಬೇಕಂತೂ ನನಗೂ. ಮತ್ತು ಇನ್ನೊಂದಂದರೆ ಇಂಪಾರ್ಟೆಂಟ್ ಅಂದರೆ ಕೊನೆಯ ದೃಶ್ಯ, ಅದು ನೀವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಇವಾಗಲೂ ರೋಮಾಂಚನ ಆಗ್ತಾಯಿದೆ, ಕೈ ರೋಮ ಎಲ್ಲ. ಯಾಕಂದರೆ ಅಷ್ಟು ಸೂಪರಾಗಿ ಹಾಡು ಮಾಡಿದ್ದಾರೆ. ಹಾಗಾದರೆ ಅದು ಹೇಗೆ ಹೇಳಬೇಕಂತ ಗೊತ್ತಾಗೋದಿಲ್ಲ. ನೀವು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನು ಕೊನೆ ತನಕ ವೀಕ್ಷಣೆ ಮಾಡಿ, ರೋಮಾಂಚನಕಾರಿ ಏನಂತ ನೀವೇ ನೋಡಿ, ಆಯ್ತಲ್ಲ. ಥ್ಯಾಂಕ್ ಯು ಸರ್. ಮಂಗಳೂರು ಪ್ರೀಮಿಯರ್ ಶೋ ಬಗ್ಗೆ ಇಲ್ಲಿಂದ ಜನಗಳ ರೆಸ್ಪಾನ್ಸ್ ಮತ್ತೊಂದು ನೋಡ್ಬಿಟ್ಟು ನಾನೇ ಭಾವುಕನಾಗ್ಬಿಟ್ಟೆ. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ತುಂಬಾ ಖುಷಿ ಆಯಿತು. ನಾವು ಇಷ್ಟು ದಿನಗಳಿಂದ ಬಿದ್ದ ಶ್ರಮ ನಮಗೆ ಒಂದು ಪ್ರತಿಫಲ ಸಿಕ್ತು ಅನ್ನೋ ಒಂದು ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಜನ ತುಂಬ ಥರ ಅವ್ರ ವಿಮರ್ಶೆ ತಿಳಿಸಿದ್ರು. ಒಬ್ಬೊಬ್ಬರು ಮ್ಯೂಸಿಕ್ ಇಷ್ಟ ಅಂತ ಹೇಳಿದ್ರು, ಒಬ್ಬೊಬ್ಬರು ಕಂಟೆಂಟ್ ಇಷ್ಟ ಅಂತ ಹೇಳಿದ್ರು. ಸುಮಾರು ಎಲಿಮೆಂಟ್ಸು, ಅಂದರೆ ಈಗ ಇದು ಯೂತ್ ಜಾನರ್ ಆಗ್ಬೋದು, ಈ ಕಲ್ಚರಲ್ ಜಾನರ್ ಆಗ್ಬೋದು, ಸೈಬರ್ ಕ್ರೈಮ್ ಇದಾಗ್ಬೋದು, ಅದೇ ರೀತಿ ಈ ಟೆಕ್ ಅವೇರ್ನೆಸ್ ಆಗ್ಬೋದು, ಎಲ್ಲ ರೀತಿ ಒಂದು ಎಲಿಮೆಂಟ್ಸ್ ಇದೆ. ನಮ್ಮ ಆಡಿಯನ್ಸ್ ಎಲ್ಲರೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ನಾವು ತಿಳಿಸ್ಬಿಟ್ಟು ಹೋದರು. ನಾನು ಕನ್ನಡದ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ, ನಾವು ಮಲಯಾಳಮಲ್ಲಿ ಸ್ವತಃ ನಮ್ಮ ಮೂವಿನ ಮಾಡಿದರೂ ಸಹ ನಮ್ಮ ಪ್ರೀಮಿಯರ್ ಶೋ ಬಂದ್ಬಿಟ್ಟು ನಾವು ಮಂಗಳೂರು, ಇಲ್ಲಿನ ಕರಾವಳಿ ಭಾಗದಲ್ಲಿ ಇಲ್ಲಿ ಶೂಟ್ ನಾವು ಅತಿ ಹೆಚ್ಚು ಶೂಟ್ ನಾವು ಚಿತ್ರೀಕರಣ ಇಲ್ಲೇ ಮಾಡಿರೋದ್ರಿಂದ ಪ್ರೀಮಿಯರ್ ಶೋ ಇಲ್ಲೇ ಮಾಡಬೇಕು, ಇಲ್ಲೇ ಒಂದು ಪಾಸಿಟಿವ್ ದೈವಶಕ್ತಿ ಒಂದಿದೆ ಅನ್ನೋ ಒಂದು ನಮ್ಮ ನಂಬಿಕೆ ಅವತ್ತಿಂದನೂ ಇದೆ, ಮುಂದೆನೂ ಇರುತ್ತೆ ಅದೇ ರೀತಿ. ಸೊ ಎಲ್ಲ ಕನ್ನಡ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು, ಸಿನಿಮಾ ಬಂದು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ. ನಾಳೆಯಿಂದ 17ನೇ ತಾರೀಕು ಶುಕ್ರವಾರದಿಂದ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಚ್ಯುತ ಅವತಾರಂ ಮಲಯಾಳಿ ಕನ್ನಡ ಭಾಷೆಯ ಸಿನಿಮಾದ ಮಂಗಳೂರಿನ ಪ್ರಪ್ರಥಮ ಪ್ರೀಮಿಯರ್ ಶೋ ಇವಾಗಷ್ಟೇ ನಡೀತು. ಮಂಗಳೂರಿನ ವೀಕ್ಷಕರು ಸಿನಿಮಾ ನೋಡಿ ಸಾಕಷ್ಟು ಅವರ ಅಪ್ರಿಷಿಯೇಷನನ್ನು ಕೊಟ್ಟಿದ್ದಾರೆ. ಸಿನಿಮಾದ ಮೇಕಿಂಗಿಗೋಸ್ಕರ VFX ಸೌಂಡಿಂಗ್ ಸಖತ್ತಾಗಿದೆ ಅಂತ ಒಳ್ಳೆ ರಿವ್ಯೂವನ್ನು ಸಿಕ್ಕಿದೆ. ನಾಳೆ ಕರ್ನಾಟಕದಾದ್ಯಂತ ಈ ಸಿನಿಮಾ ಕರ್ನಾಟಕ ಮತ್ತು ಕೇರಳದಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆ ರಿವ್ಯೂ ಅಥವಾ ಒಂದು ಸಂದರ್ಶನದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬೊಂಬಾಟ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬೈ.